ಅಕ್ಟೋಬರ್ 9 ಭಾನುವಾರ ತಿಪಟೂರು ತಾಲೂಕು ಕಿಬ್ಬನಹಳ್ಳಿಗೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಯುವ ನಾಯಕರಾದ ರಾಹುಲ್ ಗಾಂಧಿ ಅವರ ಭಾರತ ಐಕ್ಯತಾ ಯಾತ್ರೆ ಆಗಮಿಸಲಿದ್ದು, ಯಾತ್ರೆಯಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸಬೇಕು. ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತದ ಐಕ್ಯತಾ ಯಾತ್ರೆಯನ್ನು ಕಾಂಗ್ರೆಸ್ ವತಿಯಿಂದ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದ ಉದ್ದೇಶವೇನೆಂದರೆ, ಸ್ವತಂತ್ರ ಪೂರ್ವದಲ್ಲಿ ಸ್ವಾತಂತ್ರ್ಯ ಪಡೆಯಲು ಎಲ್ಲಾ ಧರ್ಮದವರು ಸೇರಿ ಹೋರಾಟ ಮಾಡಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯವನ್ನು ಪಡೆಯಲಾಯಿತು. ಆದರೆ ಬಿಜೆಪಿ ಪಕ್ಷದ ಆಡಳಿತ ನಡೆಸುವವರು ಧರ್ಮಗಳ ನಡುವೆ ಜಗಳ ತಂದು ಸಮಾಜವನ್ನ ಹಾಳು ಮಾಡುತ್ತಿದ್ದಾರೆ. ಜನರಿಗೆ ನೆಮ್ಮದಿ ಶಾಂತಿ ಇಲ್ಲದಂತಾಗಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಕಾಂಗ್ರೆಸ್ ಮಾಜಿ ಶಾಸಕ ಕೆ ಷಡಕ್ಷರಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಬ್ಲಾಕ್ ಅಧ್ಯಕ್ಷ ಮಡೆನೂರು ಕಾಂತರಾಜು, ಮಾಜಿ ಪುರಸಭೆ ಅಧ್ಯಕ್ಷ ಟಿಎನ್ ಪ್ರಕಾಶ್, ಲೋಕನಾಥ್ ಸಿಂಗ್, ಅನೇಕ ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ಆನಂದ್, ತಿಪಟೂರು. ಬಿಜೆಪಿ ಪಕ್ಷದವರು ಆಡಳಿತ ನಡೆಸ್ತಾ ಇರ್ತಕ್ಕಂಥವರು ಧರ್ಮದ ಬಗ್ಗೆ, ಸಮಾಜದ ಶಾಂತಿಯನ್ನು ಕದಡ್ತಕ್ಕಂಥ ಅವರು ಒಂದೇ ವಿಚಾರವನ್ನು ಇಟ್ಕೊಂಡು ಹಿಂದುತ್ವ ಅಂತಕ್ಕಂಥ ಒಂದು ಇಶ್ಯೂ ಮೇಲೇನೆ ಈ ರಾಷ್ಟ್ರದಲ್ಲಿ ಶಾಂತಿಯನ್ನು ಕದಡ್ತಾ ಇದ್ದಾರೆ. ಎಲ್ಲ ವರ್ಗದ ಜನರಿಗೂ ನೆಮ್ಮದಿ ಹಾಗೂ ಶಾಂತಿ ಇಲ್ಲ. ಒಂದು ಕಡೆ ನಿತ್ಯ ಜೀವನ ನಡೆಸ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಜೀವನವನ್ನು ಮಾಡಲಿಕ್ಕೆ ದಿನೇ ದಿನೇ ಎಲ್ಲ ವಸ್ತುಗಳ ಸಾಮಾನ್ಯ ಜನರ ಕೈ ಕಟ್ಟತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿಲ್ಲ. ಇವತ್ತು ದಿನೇ ದಿನೇ ಎಲ್ಲ ವಸ್ತುಗಳ ಧಾರಣೆಗಳು ಏರ್ತಾ ಇದೆ. ಒಂದು ಕಡೆ ಸಾಮಾನ್ಯ ಜನರ ಜೀವನ ಮಾಡಲಿಕ್ಕೆ ಬಹಳ ದುಸ್ತರವಾಗಿದೆ. ಮತ್ತೊಂದು ಕಡೆ